ನಮಸ್ಕಾರ, ಕಾರ್ತಿನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಶೇಷ ಇದೆ. ಏನಂದರೆ, ಸೊ ನನ್ನ ತುಂಬ ದಿನದ ಆಸೆ, ಸೊ ನನ್ನ ಜೊತೆ ಗಾನು ಇದ್ದಾಳೆ, ತುಂಬ ದಿನದ ಆಸೆ ಏನಂದರೆ ನನಗೆ ಒಂದು ಉಡುಪಿ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ನನಗೆ MC ಮಾಡಬೇಕು, ನಿರೂಪಣೆ ಮಾಡಬೇಕಂತ ತುಂಬಾ ಆಸೆ ಇತ್ತು. ಆ ಆಸೆಯನ್ನು ನನ್ನನ್ನು ಶ್ರೀಶಾ ಅವರು ಜನಾರ್ದನ್ ಸಿಂಗರ್ ಅವರಿಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಅವ್ರು ಸಜೆಸ್ಟ್ ಮಾಡಿದ ತಕ್ಷಣ ನಮ್ಮ ಜನಾರ್ದನ್ ಅವರು ಸಜೆಷನ್ ಮಾಡಿದ್ದಾರೆ ನನಗೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಜನಾರ್ದನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಆ್ಯಂಕರ್ ಶ್ರೀಶಾ ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆ ನನಗೆ ಈ ಒಂದು ಯಾವುದು ನಮ್ಮ ಸಪ್ತಸ್ವರ ಮೆಲೋಡಿಸ್ ತೆಕ್ಕಟ್ಟೆ ಉಮೇಶ್ ಮಲ್ಯಾಡಿ ಇವರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಮಗೆ ಇದ್ದ ಕಾರ್ಯಕ್ರಮ ಈ ನಮ್ಮ ತೀರ್ಥಹಳ್ಳಿಗಿಂತ ಸ್ವಲ್ಪ ಮುಂಚೆ ಬರುವಂಥ ಊರು ಶಂಕರಪುರ, ಮಾವಿನಕಟ್ಟೆ ಹತ್ತಿರ ಇರುವಂಥ ಊರಲ್ಲಿ ನನಗೆ ಒಂದು ನಿರೂಪಣೆ ಇತ್ತು. ಆ ಕಾರ್ಯಕ್ರಮ ಹೇಗಾಯಿತು, ಹೇಗೆಲ್ಲ ಹೊರಟ್ವಿ, ಹೆಂಗಾಯ್ತು ಅಂತ ನೋಡ್ಕೊಂಡು ಬರುವ. ಪ್ಲೀಸ್ ವಾಚ್. ತೂವರೆ ಬನ್ನಿ, ವ್ಲಾಗ್ ನೋಡಿ ಬನ್ನಿ. ತುಂಬಾ ಖುಷಿ, ಎಕ್ಸೈಟ್ಮೆಂಟ್, ಹಾಗೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನಿಂದ ಹೊರಟಿದ್ವಿ. ಸೊ ನಮ್ಮ ಪಯಣ ಶುರುವಾಗಿದೆ. ನಾವು ತೆಕ್ಕಟ್ಟೆಯಿಂದ ಒಳಗಾಗಿ ಒಂದು ರೂಟಲ್ಲಿ ಹೋದ್ವಿ, ಅದು ಬೇಗ ರೀಚ್ ಆಗ್ತದಂತ ಹೇಳಿದರು. ಸೊ ನಾವು ಖುಷಿಯಿಂದ ಹೊರಟ್ವಿ. ಖುಷಿಯದ್ದಿತ್ತು, ಯಾಕಂದರೆ ಹೊಸ ಅನುಭವ, ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲಿ ಹೊಸತನವನ್ನು ಹುಡುಕ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ನನ್ನ ತುಂಬ ದಿನದ ಕನಸು ಬೇರೆ ಊರಿಗೆ ಹೋಗಬೇಕಂತ, ಅದು ನನ್ನ ಸಹ ಇತ್ತು. ಆಗುಂಬೆ ಘಾಟಿಗೆ ಹೋಗುವಾಗ ಒಂದು ಸಜೆಷನ್ ಮಾಡಬೇಕಂದ್ರೆ, ನೀವು ಕಿವಿಯಲ್ಲಿ ಹತ್ತಿ ಹಿಡ್ಕೊಂಡು ಹೋಗಿ, ಯಾಕಂದರೆ ಇಲ್ಲದಿದ್ದರೆ ಕಿವಿ ನೋವು ಬರುವ ಚಾನ್ಸಸ್ ಇದೆ. ಇದೊಂದು ನಾನು ಅನುಭವಿಸಿದ್ದೇನೆ. ಮತ್ತು ಪಯಣ ಎಲ್ಲ ತುಂಬಾ ಚೆಂದ ಇತ್ತು, ಅದ್ಭುತವಾಗಿ. ಅಂದರೆ ಒಂದು ತುಂಬಾ ಜಾಗರೂಕತೆಯಿಂದ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ. ನಾವು ಹೋಗ್ತಾ ಇರುವಾಗ ಆಗುಂಬೆ ಘಾಟಿಯಲ್ಲಿ ಕೆಲವಾರು ವಿಶೇಷ ತರಹದ ಮಂಗಗಳನ್ನು ನೋಡಿದ್ವಿ. ಯಾಕಂದರೆ ನಾರ್ಮಲ್ ಮಂಗಗಳನ್ನು ನೋಡ್ತೇವೆ, ಅಲ್ಲಿ ವಿಶೇಷ ತರಹದ ಟೈಪ್ಗಳಲ್ಲಿ ಮಂಗಗಳನ್ನೆಲ್ಲ ನೋಡಿದ್ವಿ. ಪರಿಸರವನ್ನು ವೀಕ್ಷಿಸಿ ಖುಷಿಯಾಯಿತು. ಆಗುವುದನ್ನು ಇಲ್ಲಿ ಒಳ್ಳೆ ಮಾಡಿ ವೀಕ್ಷಿಸಬಹುದಂತ. ಹಾಗಾಗಿ ಅಲ್ಲಿ ಸ್ವಲ್ಪ ಜನಗಳು ಇದ್ದರು, ಪ್ರವಾಸಿಗಳು. ಫಸ್ಟಿಗೆ ಅಷ್ಟೊಂದು ಜನ ಇರಲಿಲ್ಲ. ಆದರೆ ನಿಮ್ಮ ವಸ್ತುಗಳನ್ನು ಜಾಗ್ರತೆ ನೋಡ್ಕೊಳ್ಳಿ, ಯಾಕಂದರೆ ಮಂಗಗಳು ತೊಗೊಂಡು ಹೋಗ್ಬೋದು ಅಂತ ಹೇಳಿದರು. ತುಂಬಾ ಒಳ್ಳೆ ಸೂರ್ಯಾಸ್ತ ಆಗೋದನ್ನು ನೋಡಬಹುದು. ಆದರೆ ನಾವು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಬರುವಾಗ ತುಂಬಾ ಜನ ಇದ್ದರು. ಸೊ ಸ್ವಲ್ಪ ಟ್ರಾಫಿಕ್ ಆಯಿತು, ಆದರೆ ಒಳ್ಳೆ ಆಯಿತು. ನೀವೇ ನೋಡ್ಬೋದು, ಬೋರ್ಡ್ ಹಾಕಿದ್ದಾರೆ, ಸೂರ್ಯಾಸ್ತವನ್ನು ವೀಕ್ಷಿಸುವಂತಹ ಸ್ಥಳ. ಆನಂತರ ನಾವು ಹೊರಟ್ವಿ. ಇನ್ನೊಂದು ವಿಶೇಷ ಏನಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದೇವರ ಜೀರ್ಣೋದ್ಧಾರದ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಾನು ಏನು ಮಾಡುವ ಅಂದರೆ, ದೂರದ ಜರ್ನಿ, ಮೇಕಪ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೆ. ಆದರೆ ನಾನು ಫಸ್ಟ್ ಟೈಮ್ ನಾನು ಹಾಕ್ಕೊಂಡು ಹೋದ ಬಟ್ಟೆಯಲ್ಲಿ ವಿದೌಟ್ ಮೇಕಪ್ಪಲ್ಲಿ ನಾನು ಕಾರ್ಯಕ್ರಮವನ್ನು ನಿಭಾಯಿಸಿದ್ದೇನೆ. ಅಂತೂ ಇಂತೂ ಬಂದ್ವಿ. ಮೊದಲಿಗೆ ಗಣಪತಿ ದೇವಸ್ಥಾನ ಸಿಕ್ಕಿತು. ಗಣಪತಿಗೆ ನಮಸ್ಕಾರ ಹೊಡೆದು ನಾವು ನಮ್ಮ ಕಾರ್ಯಕ್ರಮವನ್ನು ಹೋದ ತಕ್ಷಣ ಪ್ರಾರಂಭ ಮಾಡಿದ್ವಿ. ಹೋದ ತಕ್ಷಣ ಅಂದರೆ ಊಟ ಹಾಕಿದರು. ಊಟವನ್ನು ಸೇವಿಸಿ ನಾವು ಆನಂತರ ಪ್ರಸಾದವನ್ನು ಸೇವಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇದು ಗಣಪತಿ ದೇವಸ್ಥಾನ ಇದ್ದ ಸ್ಥಳ. ಸೊ ಈ ದಾರಿಯಿಂದ ನಾವು ಕೆಳಗೆ ಹೋಗಬೇಕು. ಇದು ನಾವಿದ್ದಂತಹ ಇದು ಗಣಪತಿ ದೇವಸ್ಥಾನ. ಸೊ ಈ ದಾರಿಯಿಂದ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಮುಟ್ಟಿ ನಾವು ರಪರಪ ನಮ್ಮ ಕಾರ್ಯಕ್ರಮಕ್ಕೆ ಏನು ಸಿದ್ಧತೆ ಬೇಕು ಆ ಎಲ್ಲ ಸಿದ್ಧತೆ ಮಾಡ್ಕೊಂಡು, ನಾವು ಆಗಲೇ ಹೇಳಿದಾಗೆ ಈ ಒಂದು ಕಾರ್ಯಕ್ರಮ ಇದ್ದಂತಹ ಜಾಗ ನೀವು ನೋಡಿಬೋದು. ಎಲ್ಲಿ ತಯಾರಾಗಲಿಕ್ಕೂ ಕೂಡ ಜಾಗ ಇಲ್ಲ, ಆದರೂ ಕೂಡ ಸ್ವಲ್ಪ ಅಲ್ಲೆಲ್ಲ ಟಚಪ್ ಮಾಡಿಕೊಂಡು ಹೋದ ಬಟ್ಟೆಯಲ್ಲಿ ಅಂದರೆ ಕಾರ್ಯಕ್ರಮವನ್ನು ಶುರು ಮಾಡಿ. ನೀವೇ ನೋಡಿ. ಹಾಗೆ ನನ್ನ ಜೊತೆ ಇರುವಂತಹ ಸಿಂಗರ್ ನಮ್ಮ ಈಗ ಉಮೇಶ್ ಮಲ್ಯಾಡಿ ಅವರು, ಹಾಗೆ ನನ್ನ ಈಚೆ ಸೈಡ್ ಮಂಜುನಾಥ್.
ನಾನು ಹಾಡ್ಬೇಕಾ? ನೋಡಿ, ನಾನು ನಿಮ್ಮ ಹೆಸರು ಏನು ಹೇಳಿ? ಶೈಲಾ ಅವರಿಗೋಸ್ಕರ ಆದ್ರೂ ಒಂದು ಭಜನೆಯನ್ನ ಕಲಿತು ಹಾಡ್ಲೇಬೇಕು. ಈ ಕಾರ್ಯಕ್ರಮ ಮುಗಿದ್ಗೊಳಗೆ ಏನ್ ಹೇಳ್ತೀರಾ? ಆಗೋದಲ್ಲ ನೋಡುವ, ಅದು ಎಲ್ರು ಹೋಗೋದಕ್ಕಿಂತ ಮುಂಚೆ ಆಗ್ಬೇಕು. ನೋಡುವ, ನಿಮ್ಗೋಸ್ಕರ ಅದು ಹಾಡ್ಬೇಕು. ಹಾಗೆ ಈ ಹಾಡು ಅರ್ಥ ಆಯ್ತಾ? ತುಳು ಬರಲ್ವಾ? ಚೂರು ಅರ್ಥ ಆಗ್ಲಿಲ್ವಾ? ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಬೆಳ್ಳಿ ಬೆಳಕು ಮೂಡುಡಿ ಅಂದ್ರೆ ಬೆಳ್ಳಿ ಬೆಳಕು ಮೂಡಿದ್ರು. ಏಳೂರಂದ್ರೆ ಏಳೂರಿಗೂ, ಸಕಲ ಊರಿಗೂ ಬೆಳಕನ್ನ ನೀಡುವಂತಹ ಮಾರಿಯಮ್ಮ ಮತ್ತೆ ಮಹಾಲಕ್ಷ್ಮಿ ಅಮ್ಮನ ಬಗ್ಗೆ ಇರುವಂತಹ ಒಂದು ತುಳುವಿನ ಭಕ್ತಿಗೀತೆ. ಹಾಡನ್ನ ಹಾಡಿದವರು ನಮ್ಮ ಕುಂದಾಪುರದವರು ಭವ್ಯ ಗೌಡ. ಬಿಗ್ ಬಾಸ್ ಭವ್ಯ ಗೌಡ ಅಲ್ಲ, ಕುಂದಾಪುರದ ಭವ್ಯ. ಭವ್ಯ ಅವರಿಗೆ ಬರೀ ಚಪ್ಪಾಳೆ. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸ ನಮ್ಗೊಬ್ರು ಬಂದು ಹೇಳಿದ್ರು, ನಮ್ಗೆ ಶೃಂಗೇರಿ ಹತ್ತಿರ ಶಾರದಾಂಬೆ ಬಗ್ಗೆ ಒಂದು ಪದ್ಯ ಹಾಡಲೇಬೇಕಂತ. ಹಾಗೆ ಹೇಳಿ ಹಿಂದೆ ಹೋಗಿ ಕೂತ್ಕೊಂಡಿದ್ದಾರೆ ಅವರು. ನಾನು ಅವರನ್ನು ಹುಡುಕ್ತಾ ಇದ್ದೆ ಆಗದಿಂದ. ಆಗ್ಬೋದಲ್ಲ? ಎಲ್ರು ನೋಡಿ ಅವರನ್ನ. ಹಾಗೆ ಶಾರದಾ ಮಾತೆ, ಲಕ್ಷ್ಮೀ ದೇವಿ ಮತ್ತೆ ಶಾರದಾ ಮಾತೆ ಒಂದಿಷ್ಟು ಜಗಳ ಅಂತೆ. ನಿಮ್ಗೊಂದು ಮಾತಿರಬಹುದು, ಶಾರದೆ ಇದ್ದಲ್ಲಿ ಲಕ್ಷ್ಮಿ ಬರೋದು ಕಷ್ಟ, ಲಕ್ಷ್ಮಿ ಇದ್ದಲ್ಲಿ ಶಾರದೆ ಇರೋದು ಕಮ್ಮಿ ಅಂತ ಹೇಳ್ತಾರೆ. ಆ ಮಾತು ಗೊತ್ತಿಲ್ಲ, ಹಿಂದಿನವರು ಹೇಳಿದಂತಹ ಮಾತಿದ್ದು. ಆದ್ರೆ ನಮ್ಗೆ ಇಬ್ರು ಬೇಕು. ಯಾಕಂದ್ರೆ ಮೊದಲಿಗೆ ವಿದ್ಯೆಗೆ ಶಾರದೆ, ಶಾರದೆಯನ್ನ ಒಲಿದ್ರೆ ನಮ್ಗೆ ಲಕ್ಷ್ಮಿ ಒಲಿತಾರೆ. ಖಂಡಿತವಾಗಿ ಹೌದಲ್ವಾ? ಕಲ್ತ್ರೆ ಮಾತ್ರ ನಮ್ಗೆ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಏನಾದ್ರೂ ನಮ್ಗೆಲ್ರಿಗೂ ಕೂಡ ಶಾರದಾ ಮಾತೆಯ ಆಶೀರ್ವಾದ ಇರ್ಲೇಬೇಕು, ಹೌದಲ್ವಾ? ಇದೀಗ ನಮ್ಮೆಲ್ಲರ ಪ್ರೀತಿಯ ಶಾರದಾಂಬೆಯ ಒಂದಿನ್ನಷ್ಟು ಭಕ್ತಿಗೀತೆಯನ್ನ ಕೇಳುವ. ಏನ್ ಹೇಳ್ತೀರಾ? ಶಾರದಾ ಮಾತೆಯ ಭಕ್ತಿಗೀತೆಯನ್ನ ನಮ್ಮ ಸರ್ ಒಬ್ರು ರಿಕ್ವೆಸ್ಟ್ ಮಾಡಿದ್ದಾರೆ ನಿಮ್ಗೋಸ್ಕರ, ಹಾಗೆ ಎಲ್ರಿಗೋಸ್ಕರ ಶಾರದಾ ಮಾತೆಯ ಒಂದು ಭಕ್ತಿಗೀತೆಯನ್ನ ಕೇಳ್ಕೊಂಡು ಬರುವ. ಏನ್ ಹೇಳ್ತೀರಾ? ಮಳೆ ಬರೋದಕ್ಕಿಂತ ಮುಂಚೆ ಒಂದು ತಪ್ಪಾಳಿ ಬರಲಿ ನೋಡುವ. ಅವಳಿಗೆ ದಿನನ ರೋಮಾಂಚನ, ತಾಯಿ ಶಾರದೆ ಧ್ಯಾನ ರೋಮ. ಮನೆಯ ಸಾರಿಸುತ್ತೇನೆ ಹುಡುಗರ ಪರಕಾಣೆ ಹೋಗೋ ದಾಸಯ್ಯ, ಪಡೆಯ ಮೇಲಿನ ಕೂಸು ಹೊಳೆಯನ್ನು ಬಲಿದೆ, ಪಡೆಯ ಮೇಲಿನ ಕೂಸು ಹೊಳೆಯನ್ನು ಬಲಿದೆ, ಹುಡುಗಾಟ ಮಾಡದೆ ಹೋಗೋ ದಾಸಯ್ಯ, ಹುಡುಗಾಟ ಮಾಡದೆ ಹೋಗೋ ದಾಸಯ್ಯ. ಇಕ್ಕನಾರಿ ಕೈಯಿಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ, ಹೋಗೋ ದಾಸಿಯ, ಹೋಗೋ ದಾಸಿಯ. ಶ್ರೀ ಪ್ರಸನ್ನ ಗಣಪತಿ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ನೂತನ ಬಿಂಬ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ 4 ದಿನಗಳ ಕಾರ್ಯ ಅಂತ 4 ದಿನಗಳಿಂದ ಹಗಲು ರಾತ್ರಿ ಎನ್ನದೆ ಕಾರ್ಯಕ್ರಮಗಳ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶ್ರೀ ಶ್ರೀ ಸುದರ್ಶನ್ ಜೋಯಿಸ್ ಬೆಳವಂಕುಡಿಗೆ ಇವರ ಸಾರಥ್ಯದಲ್ಲಿ 4 ದಿನಗಳ ಈ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಾವು ಎಷ್ಟೇ ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ,
ಶ್ರೀ ಉಮೇಶ್ ಮಲ್ಲಾಡಿ ಕುಂದಾಪುರ ಇವರು ತಮ್ಮ ಸುಮಧುರ ಕಂಠದಿಂದ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಭವ್ಯ ಕುಂದಾಪುರ ಇವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಅಂದ್ರೆ ಗಲಾಟೆ, ಕೂಗು, ಗದ್ದಲ. ಆದರೆ ಸಣ್ಣ ಕಾರ್ಯಕ್ರಮನೇ ಇರಲಿ, ದೊಡ್ಡ ಕಾರ್ಯಕ್ರಮಗಳೇ ಇರಲಿ, ಇಂಥ ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಆರೋಗ್ಯಕರವಾಗಿ ಉತ್ತಮ ಕಂಠದಿಂದ ನಿರೂಪಣೆ ಮಾಡಿರ್ತಕ್ಕಂಥ ಕೀರ್ತಿ ಉಡುಪಿ ಇವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬ ಗಾಯಕ ಮಂಜುನಾಥ್ ಹಳ್ಳಾಳ್ ಇವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ವಂದನೆಗಳನ್ನ ಅರ್ಪಿಸುತ್ತಾ ಶ್ರೀ ಸಪ್ತಸ್ವರ ಮೆಲೋಡಿಸ್ ಇದರ ಮುಖ್ಯಸ್ಥರಾದ ಶ್ರೀಯುತ ಉಮೇಶ್ ಮಲ್ಲಾಡಿ ಇವರಿಗೆ ನಮ್ಮ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ಲಕ್ಷ್ಮೀಶ್ ಅವರು ದೇವರ ಪ್ರಸಾದವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರ ಫಸ್ಟ್ ಆಫ್ ಆಲ್ ನಾವು ಹೋದ ತಕ್ಷಣ ಕಾರ್ಯಕ್ರಮ ಶುರು ಮಾಡಿದ್ವಿ. ಅಲ್ಲಿದ್ದಂಥ ಎಲ್ಲ ಆಡಿಯನ್ಸ್ ತುಂಬಾ ಚೆಂದ ಇದ್ದರು. ಕಾರ್ಯಕ್ರಮ ಅಂತೂ ಸೂಪರ್ ಹಿಟ್ ಆಯಿತು. ಇವತ್ತಿನ ದಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಂತಹ ತಂಡ ಸಪ್ತಸ್ವರ ಮೆಲೋಡೀಸ್ ತೆಕ್ಕಟ್ಟೆ, ಸಿಂಗರ್ಸ್ ಉಮೇಶ್ ಮಲ್ಯಾಡಿ ಹಾಗೆ ಮಂಜುನಾಥ್, ಹಾಗೆ ಅವರ ಜೊತೆಗೆ ಭವ್ಯ ಅವರಿದ್ದರು. ಅದ್ಭುತವಾಗಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಹಾಗೆ ಇವರ ಜೊತೆಗೆ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಆ ಒಂದು ಆಡಳಿತ ಮಂಡಳಿಯವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಪ್ತಸ್ವರ ಮೆಲೋಡೀಸ್ ತೆಕ್ಕಟ್ಟೆದಕ್ಕೆ ಟೀಮ್ ಸೊ ಅರಡಕ್ಕೆ ಏನೀಗ ಇಂಥ ಕಾರ್ಯಕ್ರಮ ಹೆಚ್ಚಾಗ್ತದೆ. ಹೇಗಾಯ್ತು ಇವತ್ತಿನ ಕಾರ್ಯಕ್ರಮ? ಹೌದಾ? ನಿಮ್ಮ ಹಾಡು ಕೂಡ ಸೂಪರ್ ಆಗಿ ಮಾಡಿದ್ರೆ MC. ಹೌದಾ? ಆದರೆ ನಿಮ್ಮ ಹಾಡಿನ ಬಗ್ಗೆ ಹೇಳ್ತೆ, ನಾನು ಕನ್ನಡ ಬರ್ತಿರೋದು. ಇವರ ಹಾಡು ನಂಗೆ ಸತ್ಯ, ನೀವು ಮುಂದೆ ಇರುವುದಂತಲ್ಲ, ಸತ್ಯವಾಗ್ಲೂ ಪ್ಲೇ ಮಾಡಿದಾಗಿತ್ತು, ಪ್ರಾಮಿಸ್ ಪ್ಲೇ ಮಾಡಿದಾಗಿತ್ತು. ಬಾಯ್. ತಿಳ್ಕೊಂಡು ಸಪ್ತಸ್ವರ ಮೆಲೋಡೀಸ್ ಧನ್ಯವಾದಗಳು. ಹಾಗೆ ನನ್ನ ಈ ಒಂದು ನಿರೂಪಣೆ ಎಲ್ಲರೂ ಮೆಚ್ಚಿಕೊಂಡ್ರು. ಸೊ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮಂಜುನಾಥ್ ಅವರು ಹಾಗೆ ತನುಸುಬಾಯಿ ಅವರು ಕೂಡ ನೀವು ಕೂಡ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಕೂಡ ಸಪೋರ್ಟ್ ಮಾಡಿ ಕಾರ್ಯಕ್ರಮವನ್ನು ಗೆಲ್ಲಿಸಿದ್ರಿ. ಹಾಗೆ ಮುಂದಿನ ಕಾರ್ಯಕ್ರಮಗಳಿಗಾಗಿ ಸಂಪರ್ಕಿಸಿ ನಾನು ಇವರ ಡೀಟೇಲ್ಸನ್ನು ಈ ಕೆಳಗೆ ಹಾಕಿರ್ತೇನೆ. ಅದ್ರ ಜೊತೆಗೆ ನಾವು ಹೋಗಿ ಫಾಸ್ಟ್ ಫುಡ್ಡಲ್ಲಿ ಫ್ರೈಡ್ ರೈಸ್ ಎಲ್ಲ ತಿಂದು, ಹಾಗೆ ಇದು ನಮ್ಮ ತಂಡ. ಸೊ ತಂಡದ ಜೊತೆ ಫೋಟೋಗಳನ್ನು ತೆಗೆದ್ವಿ. ದೇವರ ಆಶೀರ್ವಾದ ಎಲ್ರಿಗೂ ಇರಲಿ, ಈ ತಂಡಕ್ಕೂ ಇರಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ನೀವು ನೋಡಿ ಇನ್ನಷ್ಟು ಅವಕಾಶಗಳನ್ನು ಸಿಗಲಿ ಅಂತ ಹೇಳ್ತಾ, ಹಾಗೆ ಸೂರ್ಯಾಸ್ತ ಆಗುವ ಜಾಗದಲ್ಲಿ ನಿಂತು ಒಂದು ನಾನು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಯಾಕಂದರೆ ಅಷ್ಟು ದೂರ ಹೋಗಿ ಒಂದು ಫೋಟೋ ತೆಗೆದಿದ್ದರೆ ಹೇಗೆ ಅಲ್ವಾ? ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ಹೇಳ್ತಾನೆ. ದೇವರ ಮುಂದೆ ನಿಂತು ಒಂದು ಫೋಟೋ ತೆಗೆದ್ವಿ. ಸೊ ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದೆ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.